ಕೊಲ್ಲೂರು ಶ್ರೀ ಮೂಕಾಂಬಿಕಾ ವ್ಯವಸಾಯ ಸೇವಾ ಸಹಕಾರಿ ಸಂಘದ ವತಿಯಿಂದ ಕೊಲ್ಲೂರು ಗ್ರಾಮ ಪಂಚಾಯತ್ ವ್ಯಾಪ್ತಿಯ ಬಡ ಕುಟುಂಬಗಳಿಗೆ ಆಹಾರ ಕಿಟ್ಗಳ ವಿತರಣಾ ಕಾರ್ಯಕ್ರಮ ಸಂಘದ ಕಚೇರಿಯಲ್ಲಿ ಜರುಗಿತು. ಅಗತ್ಯ ವಸ್ತುಗಳ ಕಿಟ್ ಅನ್ನು ವಿತರಿಸಿ ಮಾತನಾಡಿದ ಶಾಸಕ ಸುಕುಮಾರ್ ಶೆಟ್ಟಿ ಅವರು, ಆಶಾ ಕಾರ್ಯಕರ್ತರು, ವೈದ್ಯರು, ಪೊಲೀಸ್ ಹಾಗೂ ಅಧಿಕಾರಿಗಳ ಪ್ರಾಮಾಣಿಕ ಸೇವೆಯಿಂದಾಗಿ ಇಂದು ಉಡುಪಿ ಜಿಲ್ಲೆ ಕೊರೋನಾ ಮಹಾಮಾರಿಯನ್ನು ನಿಯಂತ್ರಣದಲ್ಲಿ ಇಟ್ಟುಕೊಂಡಿದೆ. ಲಾಕ್ಡೌನ್ನಿಂದಾಗಿ ಜನರಿಗೆ ಕೆಲಸವಿಲ್ಲದೆ ಸಾಕಷ್ಟು ಸಮಸ್ಯೆಗಳು ಎದುರಾಗಿದೆ. ಇಂತಹ ಸಮಯದಲ್ಲಿ ಕೊಲ್ಲೂರಿನ ಆಯ್ದ ಬಡ ಕುಟುಂಬಗಳಿಗೆ ಅಗತ್ಯ ವಸ್ತುಗಳನ್ನು ಪೂರೈಸ್ತಾ ಇರುವ ಮೂಕಾಂಬಿಕಾ ಸೇವಾ ಸಹಕಾರಿ ಸಂಘದ ಆಡಳಿತ ಮಂಡಳಿಯ ಕಾರ್ಯ ಶ್ಲಾಘನೀಯ ಅಂತ ಹೇಳಿದರು. ಒಳ್ಳೆಯ ಉದಾರತೆಯಿಂದ ಎಲ್ಲ ಆಯ್ದ ಪ್ರತಿನಿಧಿಗಳಿಗೆ ಈ ಕಿಟ್ ಕೊಡುವಂಥ ಸಮಾರಂಭ ಹಮ್ಮಿಕೊಂಡಿದ್ದಾರೆ. ನಿಜವಾಗಿ ಇದು ಒಳ್ಳೆಯ ಕಾರ್ಯಕ್ರಮ. ಒಂದು ವೇಳೆ ಈ ಆಯ್ದ ನಿಮ್ಮ ನಾಲೆಜಿಗೆ ಬಂದರೆ, ಪಾಪದವರಂತ ನಿಮ್ಮ ನಾಲೆಜಿಗೆ ಬಂದರೆ, ಇದು ತಪ್ಪಿ ಹೋದರು ಅವರನ್ನು ಕರೆಸಿಕೊಡುವಂಥ ಕೆಲಸ ಆಗ್ತದೆ. ಯಾಕಂದರೆ ಈ ಧರ್ಮದ್ದು ಬರುವಂಥ ವ್ಯವಸ್ಥೆ ಎಲ್ಲರಿಗೂ ಕೊಡಲಿಕ್ಕೆ ಪೂರೈಸೋದಿಲ್ಲ. ಆಯ್ದ ಇದು ಅಂದರೆ ಈ ಕಿಟ್ ತಗೊಳ್ಳಿಕ್ಕೂ ಅರ್ಹರು, ನೀಡಿ ಪೀಪಲ್, ಅಗತ್ಯತೆ ಇದ್ದವರು ತಗೊಳ್ಬೇಕೆ ಹೊರತು ಗ್ರೀಡಿ ಪೀಪಲ್ ತಗೊಳ್ಬೇಕು. ಗ್ರೀಡಿ ಅಂದರೆ ಅತಿ ಆಸೆ ಇರಲಿ ನಮಗಂತ ಅಂಥವ್ರು ತಗೊಳ್ಬಾರ್ದು. ನೀಡಿ ಪೀಪಲಿಗೆ ತಗೊಂಡ್ರೆ ಈ ಕಿಟ್ಟು ನಿಮ್ಗೆ ಅಮೃತ ಆಗುತ್ತೆ. ನಿಮ್ಮ ಮನೆಯಲ್ಲಿ ದೇವಿ ಒಂದು ಸಂಪೂರ್ಣವಾಗಿ ರಕ್ಷೆ ಕೊಡ್ತಾಳೆ. ಆಹಾರ ವಿತರಣಾ ಸಮಾರಂಭದ ಅಧ್ಯಕ್ಷತೆಯನ್ನ ಮೂಕಾಂಬಿಕಾ ಸೇವಾ ಸಹಕಾರಿ ಸಂಘದ ಅಧ್ಯಕ್ಷ ರೋಹಿತ್ ಜೋಯಿಸಿ ವಹಿಸಿದರು. ಮುಖ್ಯ ಅತಿಥಿಗಳಾಗಿ ಉಪಾಧ್ಯಕ್ಷ ಸಂದೀಪ್ ಆರ್, ನಿರ್ದೇಶಕರಾದ ಅರುಣ್ ಕುಮಾರ್ ಶೆಟ್ಟಿ, ನಾಗೇಶ್ ದಳಿ, ಶ್ರೀದೇವಿ ಭಟ್, ಅರುಣ್ ಕುಮಾರ್ ಶೆಟ್ಟಿ ಉಪಸ್ಥಿತರಿದ್ದರು.